ಓ ಹಲೋ ಯೋಗಿ, ಹೌ ಆರ್ ಯು? ಊಟ ಆಯಿತು, ಆಮ್ಲೆಟ್. ನಿಮಗೆ ಎಂತ? ನಿಂದಾಯ್ತಾ ಊಟ? ಓ ಎಲ್ಲಿ ಹೋಟೆಲಲ್ಲಿಯಾ ಮನೆಯಲ್ಲಿಯಾ ಊಟ? ಅನ್ನ ಸಾಂಬಾರ್ ಮತ್ತು ಆಮ್ಲೆಟಾ? ಹೌದಾ. ಮತ್ತು ಹೇಗೆ ಉಂಟೆಲ್ಲ ಬಿಸ್ನೆಸ್, ನಿನ್ನ ಕೆಲಸ ಎಲ್ಲ ಹೇಗೆ ಉಂಟು? ನಿಮ್ದು ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ? ಸಬ್ಸ್ಕ್ರೈಬರ್ಸ್ ಎಷ್ಟು ಇದ್ದಾರೆ? ಲೈಕ್ ಕೊಡಿ. ಜಿಂದಗಿ दो पल के ಜಿಂದಗಿ. ಏಯ್ಟಿ ನೈನ್ ಆಯ್ತಾ? ಓ ಹಾಗಾದ್ರೆ ಮಾಡ ಲೈವ್. ನಿಮಗೆ ಲೈವ್ ಎಲ್ಲ ಆರಾಮ್ಸೆ ಮಾಡ್ಬೋದು, ಆದರೆ ಡ್ರೈವಿಂಗ್ ಮಾಡುವಾಗೆಲ್ಲ ಕಷ್ಟ ಅಲ್ಲ. ಲೈವ್ ಆನ್ ಮಾಡಿಟ್ರೆ ಆಯಿತು, ಮಾತಾಡ್ತಾ ಇರೋದು ಅಷ್ಟೇ. ಮತ್ತೆಂತ ಗೊತ್ತುಂಟಾ, ನಿಂದು ಇದುಂಟಲ್ಲ ಯೂಟ್ಯೂಬ್ದು ಲಿಂಕ್ ಇರ್ತದಲ್ಲ, ಅದನ್ನು ಸಾರಿ ನನಗೆ ಗೊತ್ತಿಲ್ಲ ಅದು ಹಾಕ್ಬೋದಾ ಅಂತ. ನಿಂದು ಆಟೋದಲ್ಲಿ ಅಲ್ಲಿ ಕುತ್ಕೊಳ್ತಾರಲ್ಲ, ಕುತ್ಕೊಳ್ಳೋರ ಎದುರಲ್ಲಿ ಒಂದು ಇದು ಇರ್ತದಲ್ಲ, ಒಂದು ಎಂತ ಅಡ್ಡ ಇರ್ತದಲ್ಲ ಸೀಟದು, ಅಲ್ಲಿ ಹಾಕಬೇಕು ಎಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ಕೆಲವರು ಅಲ್ಲ. ಕೆಲವರು ನಂಬರ್, ಕೆಲವರು ಇನ್ಸ್ಟಾಗ್ರಾಮದು ಎಲ್ಲ ಹೆಸರೆಲ್ಲ ಹಾಕಿರ್ತಾರೆ ಆಟೋದಲ್ಲಿ, ನಾನು ನೋಡಿದ್ದೇನೆ. ಹಾಗೆ ಯೂಟ್ಯೂಬ್ ಲಿಂಕ್ ಹಾಕ್ಲಿಕ್ಕೆ ಆಗೋದಿಲ್ವಾ ಅದರಲ್ಲಿ? ಒಂದು ಸಣ್ಣ ಸ್ಟಿಕ್ಕರ್ ಆಗಿ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿದಾಯ್ತು, ದಿನಕ್ಕೊಂದು 10 ಆದರೆ ಆಯ್ತಲ್ಲ. ಮತ್ತೆಂತ ಗೊತ್ತುಂಟಾ, ಈ ಲೈವಿಗೆ ಹೋಗಿ ಈ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ನಾವು ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ, ನನಗೆ ಅದು ಅಷ್ಟು ಇಷ್ಟವೇ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕನೆಕ್ಟ್ ಆಗಿದ್ದೇನೆ, ಅದೆಲ್ಲ ಎಂತ ಗೊತ್ತುಂಟಾ, ನಂಬರ್ ಮಾತ್ರ ಜಾಸ್ತಿ ಆಗ್ತದೆ ಅಷ್ಟೇ. ಹೌದು ಆಗ್ತೇನೆ, ಯೂಟ್ಯೂಬ್ ಚಾನಲ್ ನೇಮ್ ಓಕೆ ಹಾಕು, ನೋಡುವ, ಟೆಸ್ಟ್ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ಎಂತ ಗೊತ್ತುಂಟು, ಹಾಗೆ ಬೇರೆಯವ್ರ ಲೈವ್ಗೆ ಹೋಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ಬೋದು. ಆದರೆ ಎಂತ ಹೇಳ್ತಾರೆ, ಸಬ್ಸ್ಕ್ರೈಬರನ್ನು ಕೇಳಿದರೆ ನಾವು ವಿಡಿಯೋ ಮಾಡ್ತೇವಲ್ಲ, ಅವರು ಅದನ್ನು ನೋಡೋದಿಲ್ಲ, ನೋಡಬೇಕಲ್ಲ. ಅದಕ್ಕೆ ಈಗ ನಾರ್ಮಲ್ ಜನ ಇರ್ತಾರಲ್ಲ, ಈ ನಿಮ್ಮದು ಕಸ್ಟಮರ್ ಯಾರಾದರೂ ಸಿಕ್ಕಿದ್ರೆ ಅವರಿಗೆ ಚಾನಲ್ ಇರೋದಿಲ್ಲ, ಆಗ ಅವರೆಲ್ಲ ನೋಡ್ತಾರೆ ವಿಡಿಯೋಸ್ ಅಲ್ಲ. ಈಗ ನನ್ನ ರಿಲೇಷನಲ್ಲೆಲ್ಲ ಈಗ ನನ್ನದು 429 ತನಕ ಆಯಿತು ಸಬ್ಸ್ಕ್ರೈಬರ್, 429. ಆದರೆ ಅದರಲ್ಲಿ ನೋಡೋದು ಎಷ್ಟು ಗೊತ್ತುಂಟ ಕರೆಕ್ಟಾಗಿ ಅಂದರೆ ಒಂದು 150 ಜನ ಮಾತ್ರ. ಹಾಗೆ ಅದು ಲೆಕ್ಕ ಬರ್ತೀಯಲ್ಲ ಮಾಡಿಕೊಂಡು ಯಾಕೆ, ಅದಕ್ಕಿಂತ ನಾನು ಕೇಳುವುದಿಲ್ಲ ಈಗ ಯಾರ ಹತ್ರ ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ. ಕೆಲವರನ್ನು ಮಾತ್ರ ಅವರ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ, ಆಗ ಅದನ್ನು ರಿಟರ್ನ್ ಕೊಡಬೇಕಲ್ಲ, ಅದನ್ನು ಮಾಡ್ತೇನೆ ನಾನು. ಹಾಗೆ ಅಲ್ಲ, ಸರಿಯಾ? ನಿಮಗೆ ಬಾಡಿಗೆ ಬಂತಂತ ಮಾರೆ, ನೀವು ಓದಿಯಾ? ನಾನು ಹೇಳಿದ್ದು ಕೇಳಿತಾ? ನಮಸ್ತೆ ವಿನಾಯಕ, ಊಟ ಆಯ್ತಾ ನಿಂದು? ಈಗ ಲೈವ್ ಇಲ್ವಾ, ಮಾಡೋದಿಲ್ವಾ ಲೈವ್?
ಹಾಯ್ ಹಲೋ. ಹೌದಲ್ಲ, ನಾನು ಹೇಳಿದ್ದು ಕರೆಕ್ಟ್ ಅಲ್ಲ? ಸಂಡೇ ಓನ್ಲಿ. ಓ, ನೀನು ಹೇಳಿದ್ಯಲ್ಲ ಸಂಡೇ ಓನ್ಲಿ ಅಂತ. ಈ ಸಂಡೇ ಇನ್ನೂ ಉಂಟಲ್ಲ, ಒಂದು ದಿನ ಉಂಟು. ಹಾಗೆ ಅದು ಬೆಸ್ಟ್. ಫುಲ್ ಡೇ ಸಂಡೇ 12 hour ಮಾಡ್ಬೋದಂತೆ. ಮಾಡು ಸಂಡೇ, ನಾವು ಜಾಯ್ನ್ ಆಗ್ತೇವೆ. ನನ್ನ ಮಗಳು ಸೇರ್ತಾಳಲ್ಲ ಮನೆಯಲ್ಲಿ, ಆಗ ನೆಟ್ ಸಿಗ್ತದೆ ಎಷ್ಟು ಸಹ. ಅವಳದು ಫ್ರೀ ನೆಟ್, ಇಂಟರ್ನೆಟ್ ಫ್ರೀ, ಅನ್ಲಿಮಿಟೆಡ್. ಸೇಮ್ ಟೈಮಾ? 5:30 ಈವ್ನಿಂಗ್. ನಿಂದು ಲೈವ್ ಬರಲಿಕ್ಕೆ ಖುಷಿ ಆಗ್ತದೆ, ಅದೇ ಗೇಮ್ ನೋಡಲಿಕ್ಕೆ ನಂಗೆ ಇಷ್ಟ ಅಲ್ಲ. ನನಗೆ ಅದ್ರದ್ದು ABCD ಗೊತ್ತಿಲ್ಲ ಗೇಮ್ಸ್ ಇದು. ಯೋಗಿ ಚಾ ಕುಡ್ದಾಯ್ತಾ? ಎಲ್ಲಿ ಹೋದಿ ಯೋಗಿ? ಸೇಮ್ ಟೈಮ್ ಮೇಡಮ್, 5:30 ಅಲ್ಲ ಸೇಮ್ ಟೈಮ್ ಹೇಳಿದರೆ. ಊಟ ಆಯಿತು. ಆಮ್ಲೆಟ್ ಮಾಡಿದೆ ಇವತ್ತು, ಸ್ವಲ್ಪ ಕಡಿಮೆಯಲ್ಲಿ ಖರ್ಚು. ಅಯ್ಯೋ ಅಕ್ಕ, ನಂದಿನಿ ಅಕ್ಕ ಈ ಬ್ಯುಸಿಯಲ್ಲಿ ಸಹ ಬಂದ್ರಲ್ಲ ಲೈವ್ಗೆ. ಫುಲ್ ಎಂಜಾಯ್ ಅಲ್ಲ. ಆದರೆ ಸ್ವಲ್ಪ ಬಿಸಿಲಲ್ಲಿ ಮಾತ್ರ ಒಂದು ಲೆಕ್ಕ ಆದ್ರಿ. ಇವತ್ತು ಸಹ ಬಿಸಿಲು ಉಂಟಾ? ಟ್ರೈನ್ ಮುಟ್ಟಿ ಆಯ್ತಾ? ಟ್ರೈನಲ್ಲಿದ್ರಲ್ಲ ಈಗ. ಇವತ್ತು ನಾನು ಚಾನಲ್ ನೇಮ್ನ ಸ್ಟಿಕ್ಕರಿಂಗ್ ಮಾಡಿ ಶಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಓಕೆ ಓಕೆ, ಅದ ನೀನು ಹಾಕ್ತೀಯಾ ಅದರಲ್ಲಿ? ನೀನು ಯಾವುದ್ರಲ್ಲಿ ಹಾಕ್ತಿ? ಕಮ್ಯುನಿಟಿಯಲ್ಲಿ ಹಾಕ್ತೀಯಾ? ನಂದಿನಿ ಅಕ್ಕ, ಎಲ್ಲರಿಗೆ ಪ್ರಾರ್ಥನೆ ಮಾಡಿ. ನೀವು ಮಾಡ್ತೀರಿ ಯಾವಾಗಲೂ ಅಲ್ಲ? ಜಯ ಜಯ ರಾಮ ಜಯ ರಘುರಾಮ. ಟ್ರೈನಲ್ಲಿದ್ದೇನೆ. ಡೆಲ್ಲಿಗೆ ಎಷ್ಟೊತ್ತಿಗೆ ಮುಟ್ತೀರಿ? ರಾತ್ರಿಯಾ? ಅಯೋಧ್ಯೆಯಿಂದ ಬೇಗ ಮುಟ್ಬೋದು. ಟ್ರೈನಲ್ಲಿದ್ದೇನೆ. ನಾನು ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದ್ದೆ, ಆಗ ನೆನಪಾಯ್ತು ಒಮ್ಮೆ ಇದು ಮಾಡುವ ಲೈವ್ ಅಂತ. ಮತ್ತೆ ಟೈಮ್ ಸಿಗದಿದ್ರೆ. ಹಾಯ್ ಅಕ್ಕ. ನಂದಿನಿ ಅಕ್ಕನ ಹತ್ರ ಮಾತಾಡ್ತಾ ಇದ್ದಾರೆ. 11:30ಗೆ ಮುಟ್ಟುದ ಡೆಲ್ಲಿಗೆ ರಾತ್ರಿ. ಓ ಗಾಡ್, ಅಷ್ಟೊತ್ತು ಟ್ರೈನಲ್ಲೇ ಇರಬೇಕಾ? ನೀವು ಆಚೆಚೆ ನಡೀತಾ ಇರಿ, ಕಾಲು ದಪ್ಪ ಆಗ್ತದೆ ಮತ್ತೆ ಕುತ್ಕೊಂಡಿದ್ರೆ ಅಲ್ಲ. ಹಾಯ್ ಅಕ್ಕ. ಹೌದು, ಗ್ಲೂ ಕೊಡಲಿಲ್ಲ ಅಕ್ಕನಿಗೆ ನಾನದು ಎಂತ ಅಲ್ಲ. ನೆಟ್ವರ್ಕ್ ಸುತ್ತು ಹಾಕುತ್ತಿದೆ. ಯಾರ್ದು? ನಿಮ್ದ ಖಾಲಿ ಆಯ್ತೇನಲ್ಲ? ಲೈಕ್ ಆಯಿತು. ಓಕೆ, ಥ್ಯಾಂಕ್ ಯು ಯೋಗಿ. ಚಾ ಎಲ್ಲ ಆಯ್ತಾ ಕೊಡ್ದು? ಅಕ್ಕ ಕೇಳ್ತಾ ಇದ್ದಾರೆ. ಈಗ ಒಂದು ಕ್ಯಾಂಡಿ ಕೊಟ್ಟಿದ್ದಾರೆ. ಕ್ಯಾಂಡಿಯ ಚಾಕ್ಲೇಟ್ ಅದು
ನಿಮ್ಮದು ಇನ್ಸ್ಟಾಗ್ರಾಮ್ ಇದ್ದರೆ ಬಾ ಅಕ್ಷತೆ. ಇನ್ಸ್ಟಾಗ್ರಾಮ್ ನಾನು ನಿಮ್ಮ ಹತ್ರ ಕನೆಕ್ಟ್ ಆಗಲಿಕ್ಕೆ ಮೊನ್ನೆ ಇನ್ಸ್ಟಾಲ್ ಮಾಡಿದೆ ಅಲ್ಲ, ಆನಂತರ ನನ್ನ ಮೊಬೈಲಲ್ಲಿ ಸ್ಪೇಸ್ ಫುಲ್ ಆಯಿತು. ಅದಕ್ಕೆ ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟ್ ಮಾಡಿದೆ. ಪುನಃ ಇದು ಖಾಲಿ ಮಾಡಿ ಇನ್ಸ್ಟಾಲ್ ಮಾಡ್ತೇನೆ, ಮತ್ತೆ ಸಿಗ್ತೇನೆ ನಾನು ನಿಮಗೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಅದರದ್ದು ನನಗೆ ABCD ಸಹ ಗೊತ್ತಿಲ್ಲ ಅಷ್ಟು. ಒಂದು ಫಾಲೋ ಅಂತ ಕೊಡ್ತೇನೆ ಅಷ್ಟೇ, ಮತ್ತು ಮೆಸೇಜ್ ಮಾಡಲಿಕ್ಕೆ ಗೊತ್ತುಂಟು. ಮತ್ತು ಕೆಲವರು ತುಂಬ ಜನ ಫಾಲೋ ಮಾಡಲಿಕ್ಕೆ ಬರ್ತದೆ, ಅದೆಲ್ಲ ನನಗೆ ಗೊತ್ತಿಲ್ಲ ಎಂತ ಅಂತ. ನನ್ನ ಮಗಳ ಹತ್ರ ಕೇಳ್ತೇನೆ. ನಿಮ್ಮದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೋಡಿ. ಹೌದು, ಇಲ್ಲಿ ಉಂಟು ಅಕ್ಕ, ನನ್ನ ಅಕ್ಕ ಸಹ ಹೇಳಿದರು ನೆಟ್ವರ್ಕ್ ಪ್ರಾಬ್ಲಮ್ ಉಂಟು, ಮೆಸೇಜ್ ಎಲ್ಲ ತುಂಬ ಲೇಟಾಗಿ ಬರ್ತದೆ ಅಂತ ಹೇಳಿದರು ನನ್ನ ಅಕ್ಕ. ಅದು ನಂದು 4G ಮೊಬೈಲ್ ಹಾಗೆಯಾ ಅಂತ. ಇನ್ನು ನಾನು ಹೊಸ ತಗೊಳ್ತೇನೆ ಮೊಬೈಲ್. 4G ಮೊಬೈಲ್ ಆಗಿ ಹಾಗೆ ಆಗ್ತಾ ಉಂಟೇನೋ ಗೊತ್ತಿಲ್ಲ ಎಂತ ಅಂತ. ನೆಟ್ವರ್ಕ್ ಫುಲ್ಲು ತೋರಿಸ್ತಾ ಉಂಟು ಇದರಲ್ಲಿ. ನಿಮ್ಮದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹೌದು, ಮಾತಾಡಬೇಕು, ನನಗೆ ಸಹ ತುಂಬ ಮಾತಾಡಲಿಕ್ಕೆ ಉಂಟು. ಇದರಲ್ಲಿ ಸ್ಪೇಸ್ ಇಲ್ಲ, ನನ್ನ ಮೊಬೈಲ್ ಫುಲ್ಲು. ಏನೇನು ಇಲ್ಲಿ ಕೊಡ್ತಾರೆ ತಿನ್ನೋದಕ್ಕೆ? ಎಲ್ಲಿ? ಏನೇನೋ ಇಲ್ಲಿ ಕೊಡ್ತಾರೆ ತಿನ್ನೋದಕ್ಕೆ. ಟ್ರೈನಲ್ಲಿಯಾ? ನನಗೆ A to Z. ಹೌದಾ, ನನಗೆ ಗೊತ್ತೇ ಇಲ್ಲ. ನನಗೆ ಒಂದು ಯೂಟ್ಯೂಬು ಮೊನ್ನೆಯಿಂದ ಗೊತ್ತಾಯಿತು, ಒಂದು 4-5 ತಿಂಗಳಿಂದ. ಮತ್ತು ಇದು ಜಿಮೇಲ್ ಉಂಟು ನನ್ನದು. ನನ್ನಂದರೆ ವರ್ಕೆಲ್ಲ ಬರುವುದಲ್ಲ, ಜಿಮೇಲಿಂದ ಡೌನ್ಲೋಡ್ ಮಾಡಿ ವರ್ಕನ್ನು ಜಿಮೇಲಲ್ಲೇ ಕಳಿಸೋದು ಅಷ್ಟೇ ನನಗೆ ಇದ್ದದ್ದು. ಇನ್ಸ್ಟಾಗ್ರಾಮ್ ಎಲ್ಲ ನನಗೆ ಅಷ್ಟು ಯೂಸ್ ಆಗೋದಿಲ್ಲ. ಹಾಗೆ ನನ್ನ ವರ್ಕಿಗೆ ಇನ್ನೂ ಯೂಸ್ ಆಗ್ತದೆ. ಏನೇನು ಇಲ್ಲಿ ಕೊಡ್ತಾರೆ ಗೊತ್ತು. ಟ್ರೈನಲ್ಲಿ? ಹೌದಾ, ಸ್ಯಾಂಡ್ವಿಚ್, ಕಾಫಿ ಅದೆಲ್ಲ ಬರ್ತದ? ನಾನ್ ವೆಜ್ ಎಲ್ಲ ಇರಲಿಕ್ಕಿಲ್ಲ, ವೆಜ್ಜೇ ಇರ್ಬೋದು. ನಿಮ್ಮ ಅಣ್ಣನನ್ನು ಅತ್ತಿಗೆಯನ್ನು ಕೇಳಿದೆ ಅಂತ ಹೇಳಿ ಆಯಿತಾ? ನಿಮ್ಮನ್ನು ಚಂದ ಮಾಡಿ ನೋಡಿಕೊಳ್ತಿದ್ದಾರಲ್ಲ. ನಾವೆಲ್ಲ ಖಾಲಿ ಮಾತಾಡ್ಬೋದಷ್ಟೇ, ನೋಡಿಕೊಳ್ಳೋರು ಅವರಲ್ಲ ನಿಮ್ಮನ್ನು. ನನ್ನ ನೆಟ್ವರ್ಕ್ ಸ್ಲೋ ಇಲ್ಲದಿದ್ದರೆ ಸಹ ಇಲ್ಲಿ ಮಾತ್ರ ಫುಲ್ ಕಾಣ್ತಾ ಉಂಟು, ಸಿಗ್ನಲ್ ಫುಲ್ ಉಂಟು ಇದರಲ್ಲಿ. ಅದು ಆಗಿ ಪ್ರಾಬ್ಲಮ್ ಏನೋ. ಮೆಸೇಜ್ ಬರ್ತಾ ಇಲ್ಲ. ಭಾನು ಶೆಟ್ಟಿ ಅವರೇ, ಹಾಯ್. ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಆಯಿತಾ? ನಿಮ್ಮನ್ನು ನೋಡಿದ್ರಾ? ಮೆಸೇಜ್ ಬಂದಿದ? ಓಕೆ, ಎಲ್ಲಿ ಹೋಯ್ತು? ಎಲ್ಲರದು ಊಟ ಆಯಿತಾ? ಎಲ್ಲರದ್ದು ಆಗಿದೆ, ನಾನು ಕೇಳಿದೆ ಎಲ್ಲರದ್ದು ರಸ. ಮತ್ತು ನಂದು ನೆಟ್ವರ್ಕ್ ಸ್ಲೋ ಬರ್ತಾ ಉಂಟಾ ನಿಮಗೆ? ಮೆಸೇಜ್ ಎಲ್ಲ ಸ್ಲೋ ಆಗಿ ಬರ್ತಾ ಉಂಟಾ? ಹಾಂ, ಹೌದಾ? ತುಂಬ ಮಂದಿ ಹೇಳಿದ್ರು, ಅದೇ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಸಿಗ್ನಲ್ ಮಾತ್ರ ಫುಲ್ ಉಂಟು. ಮತ್ತೆ ಭಾನುಶೆಟ್ಟಿ, ಎಲ್ಲಿ ನೀವು?
ಇರೋದು ಮಂಗಳೂರು ಅಲ್ಲಲ್ಲ. ಹಾಂ, ನಿಮ್ಮದು ವಿಡಿಯೋ ಎಲ್ಲ ನೋಡಿದೆ. ಮಡಿಕೇರಿಯ ಅಂತ ಕಾಣ್ತದೆ. ಮಡಿಕೇರಿಯಲ್ಲಿ ಇದ್ರಿ ನೀವು? ಮಡಿಕೇರಿದ ವಿಡಿಯೋ ನಿಮ್ದಾ? ಹೌದು, ಅದೇ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ, ಕಂಪ್ಯೂಟರ್ ಹತ್ರ ಇಟ್ಟರೆ ಹಾಗೆ ಆಗ್ತದೆ ಅನ್ನ. ಕಂಪ್ಯೂಟರ್ ಹತ್ತಿರ ಇದ್ದರೆ ಹಾಗೆ ಆಗ್ತದೆ ಏನೋ ಅಂತ ಅನಿಸ್ತದೆ ನನಗೆ. ಈಗ ಈಗ ನಮಗೆ ಕಾಣುವುದಿಲ್ಲ ಮಾರಿ. ಹುಣಸೂರು. ಹೌದಾ? ನೀವು ಕೂರ್ಗೆದು ವಿಡಿಯೋ ಹಾಕಿದ್ರಾ? ನಾನು ನೋಡಿದೆ, ನನಗೆ ನಿಮ್ದು ಅಂತ ನಾನು ಯೋಚಿಸಿದೆ. ಜೀವನ್, ಒಂದು ನಿಮಿಷ, ಯಾರು? ಜೀವನ. ಹೇಗಿದ್ದೀರಾ? ನಾನು ಸ್ವಲ್ಪ, ಅದೇನು ಸ್ವಲ್ಪ ಚೆನ್ನಾಗಿದ್ದೀರಿ. ಹಾಯ್ ಅರುಣ್, ಹೇಗಿದ್ದಿ? ಇದು ಜೀವನ ಏನು ಸ್ವಲ್ಪ ಚೆನ್ನಾಗಿದ್ದೀರಿ? ತಾಯಿ ಮನೆ ಕುಶಾಲನಗರ. ಓ ಹೌದೌದು, ಅದೇ ನಾನು ನೋಡಿದೆ. ನಮ್ದು ಊಟ ಆಯಿತು, ನಿಮ್ದಾಯ್ತಾ? ಜೀವನ, ನಿಮ್ಮ ಹೆಸರು ಎಂತ, ಯಾರಿದು? ನನಗೆ ಕನ್ಫ್ಯೂಸ್ ಆಗ್ತಾ ಉಂಟೆಲ್ಲ. ನೀವೆಲ್ಲಿ ಜೀವನ? ಒಂದು ಊಟ ಆಯಿತು, ಆಮ್ಲೆಟ್ ಮಾಡಿದ್ವಿ ಇವತ್ತು. ಅರ್ಜುನ್ಗೆ ಏನೋ ಡೌಟ್ ಉಂಟು. ಏನು ಡೌಟ್ ಅರ್ಜುನ್? ಅರ್ಜುನ್, ಏನು ಡೌಟ್? ನಾನು ಕಾಣಿಸ್ತಿಲ್ವಾ? ಕಾಣಿಸ್ತಿದ್ದಿ, ಮಾತಾಡ್ತಿದ್ದೇನಲ್ಲ. ನನಗೆ ಎಂತ ನೆಟ್ವರ್ಕ್ ಪ್ರಾಬ್ಲಮ್ ಉಂಟಾ ಇಲ್ಲಿ? ಕರ್ಮ, ಸಿಗ್ನಲ್ ಎಲ್ಲ ಕರೆಕ್ಟ್ ಉಂಟು, ಆದರೆ ಇದು ನಂದು 4G ಅಲ್ಲ ಮೊಬೈಲ್, ಹಾಗೆ ಏನಾ ಸ್ಲೋ. ಇನ್ನು ಬೇರೆ ತಗೊಳ್ಬೇಕು 5G. ನನ್ನ ಅಕ್ಕ ಸಾಮಾನ್ಯ ಹೇಳ್ತಾ ಇದ್ರು, ಅರ್ಜುನ್ ಬಾಯಿ ಹೇಳಿ ಹೋಗಿ 5 ನಿಮಿಷ ಆದ ನಂತರ ನೀನು ಬಾಯಿ ಹೇಳ್ತಾ ಇದ್ದಿ ಅಂತ ಹೇಳ್ತಿದ್ದಾರೆ ಅಕ್ಕ. ನೀವು ಮ್ಯಾಂಗ್ಳೂರ್ ಕಡೆ ಅವರಾ? ಹೌದು, ನಿಮಗೆ ನಮ್ಮ ಆ್ಯಕ್ಸೆಂಟ್ ನೋಡಿ ಗೊತ್ತಾಯ್ತೇನ ಭಾಷೆ ಮಾತಾಡೋದು ಅಲ್ಲ? ಪಲಾವ್, ಓ ನನಗೆ ಇಷ್ಟ ಪಲಾವ್. ಅಯ್ಯೋ, ನಾನು ಏನು ಮಾಡೋದು ಇದರಲ್ಲಿ? ಊಟ ಆಯ್ತಾ ಅರ್ಜುನ್? ನಾನು ಕೇಳಿದೆ ಆಗ, ನೀನು ಯಾವಾಗ ಲೈವ್ ಮಾಡೋದು? ಸುಡುವ ಕೆಚ್ಚಿನಿದೆ, ಗರ್ಜಿಸಿದೆ, ಎಂತ ಕಾಣುವುದಿಲ್ಲವ? ನಾನು ಹೊರಗೆ ಬಂದಿದ್ದೇನೆ, ಸಿಗ್ನಲ್ ಸಿಗೋದಿಲ್ಲ ಅಂತ. ಗರ್ಜಿಸಿ ಬೆವರಿಂತಿರಲಿ, ಕುದಿಯುವ ಅಡಿಕೆಗಳು ನವದಲ್ಲಿ, ಚದುರಿರಲು ರವಿ ಕಾದು ಕುಳಿತಿಹನು, ಅಸ್ತಮವಾಗಿ ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ಕೆರೆದು ನಿಂತಿದೆ ಗೆಲುವಿಗೆ ಅರ್ಜುನ್. ವಾವ್, ಸೂಪರ್ ಆಗಿದೆ. ಇದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗಿಲಿಕ್ಕೆ ಆಗೋದಿಲ್ಲ ಅಂತಲ್ಲ? ಆಗ್ತದಾ? ಇಲ್ಲ, ಸ್ಕ್ರೀನ್ಶಾಟ್ ಆಗೋದಿಲ್ಲ. ಆಗ್ತದೆ.
ಕೊಟ್ರೇಶಿ ಅಂತ. ನೀವೆಲ್ಲಿ ಅವರು ಕೊಟ್ರೇಶಿ ಅವರೇ? ಊಟ ಆಯಿತು, ಆಮ್ಲೆಟ್ ಮಾಡಿದ್ದು. ನಿಂಗೆಂತ? ಏನೋ ಚಿಕನ್ ಇರ್ತದೆ, ರೊಟ್ಟಿ ಚಿಕನ್ ಇಲ್ಲಾಂದರೆ ಮಟನ್ ಅಲ್ಲ. ನನ್ನ ಮಗನಿಗೆ ಸ್ಟ್ರಾಂಗ್ ಆಗಬೇಕಲ್ಲ, ಮೊಟ್ಟೆ. ಜಿಮ್ಮಿಗೆ ಹೋಗೋರದ್ದು ಫುಡ್ ಗೊತ್ತಿಲ್ವ ನನಗೆ, ನನ್ನ ಅಕ್ಕನ ಮಗನದ್ದು ಅವಸ್ಥೆ ಗೊತ್ತಿಲ್ವ. ಹೇಗಿದ್ದೆ ಲೈಫು ಬಿಂದಾಸ್. ನಗ್ನಗ್ತಾ ಇರೋದು ಒಂದೇ ಗೊತ್ತು ನಮಗೆ, ಲೈಫ್ ಹೇಗೆ ಉಂಟು ಅಂತ ಗೊತ್ತಿಲ್ಲ. ಅದು ಅದರ ಪಾಡಿಗೆ ಆಗ್ತಾ ಉಂಟು ಲೈಫು. ಸಾಂಗ್ ಯಾವುದು ಹೇಳೋದು? ನಾನು ಅಷ್ಟು ಒಳ್ಳೆ ಸಿಂಗರ್ ಅಲ್ಲ. ಹೊರಗೆ ಬೇರೆ ಇದ್ದೇನೆ ಸಿಟ್ಔಟಲ್ಲಿ. ಆಚೆ ಮನೆಯವರು ಈಚೆ ಮನೆಯವರೆಲ್ಲ ಕಿಟಕಿಯಲ್ಲಿ ಇಣುಕಿ ನೋಡೋರು ಅಕ್ಷತನಿಗೆ ಏನಾಯಿತು ಅಂತ. ನಿನ್ನೆ ತನಕ ಸರಿ ಇದ್ಲು. ಅಯ್ಯೋ ರಾಮಚಂದ್ರ. KGF ಮೂವಿ ಡೈಲಾಗ್ ಅದು. ಓ, ಮೂವಿ ಜಾಸ್ತಿ ನೋಡ್ತೀರಾ ಅಂತಲ್ಲ ಕೋಟ್ರೇಶ್ ಅವರು. ನೀವೆಲ್ಲಿಯವರಂತ ಹೇಳಿದ್ರಾ ಆಗ? ಒಂದು ನಿಮಿಷ. ಓಕೆ ಮಾಡು. ನನ್ನ ಮಕ್ಕಳು ಜಡೆ ಹಿಂದೇನೆ ಇರ್ತಾರೆ ಹೊರತು ನನ್ನ ಮುಂದೆ ಬರೋಕ್ಕಾಗಲ್ಲ. ಅದೇ ನನ್ನ ಮಗನ ಸ್ಪೆಷಾಲಿಟಿ ಅಲ್ಲ. ಗುಡ್. ಡೈಲಿ ಓಡಾಡುವ ದಾರಿಯಲ್ಲಿ ಸ್ವಲ್ಪ ದಿನ ಓಡಾಡೋದು ಬಿಟ್ಟರೆ ಹುಲ್ಲೇ ಚಿಗುರುತ್ತೆ ಅಂತ ಭಯ. ನನಗೆ ಅದೆಲ್ಲ ಓದಲಿಕ್ಕೆ ಬರೋದಿಲ್ಲ. ನನ್ನ ಮಕ್ಕಳು ಚಿಗರಲ್ವಾ, ಬಂದಿದ್ದೀನಿ ಸಮೇತ ಹೊಸ್ಕಾಗ್ತೀನಿ. ಗುಡ್. ಇನ್ನೊಂದು ಗಿಫ್ಟ್ ಅಲ್ಲ, ದೇವರು ಕೊಟ್ಟ ಮಗ. ನಮ್ಮದು ಬ್ಯಾಂಗ್ಳೂರು ಮಾರ್ರೆ. ನಿಮ್ಮದೆಂತ ಚಾನಲ್ ಉಂಟಾ ಕೋಟ್ರೇಶ್ ಅವರೇ? ಅಮ್ಮ ಊರಿಗೆ ಹೋಗಿದ್ದಾರೆ. ಹೌದು, ಗೊತ್ತುಂಟು ನನಗೆ. ನಾನು ಮತ್ತೆ ನೀನು ಡ್ಯೂಟಿಯಲ್ಲಿ ಇರ್ತೀಯಾ ಅಂತ ನನಗೆ ಆಗ ಮೆಸೇಜ್ ಅಲ್ಲ, ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿದ್ದೆ, ನೋಡಲಿಲ್ವಂತ ನೀನು. ನಮ್ದು ಅದೇ ಆಸ್ತಿ, ನಗುದೊಂದೇ, ನಗ್ತಾ ಇರೋದು ಅಷ್ಟೇ ಹುಚ್ಚರಾಗಿ. ಖುಷಿಯಾಗಿ ಇರು, ನೀನು ಕೂಡ ಖುಷಿಯಾಗಿರಬೇಕು. ಅಕ್ಷತಾಗೆ ಹಸಿವಾಯಿತು. ಅದೆಂತ ಹಾಗೆ ಹೇಳಿದರೆ? ಅಕ್ಷತಾಗೆ ಹಾಗೆ. ನನಗೆ ವೈಟಿಯಲ್ಲಿ ಬೇರೆ ನೇಮ್ ಇದೆ. ಹೌದಾ? ಏನು ನಂಗೆ ಗೊತ್ತುಂಟಾ? ಜೀವನವ್ರು ಹೇಳ್ತಾರೆ, ಎಲ್ಲರೂ ಪ್ರೀತಿಯಿಂದ ಪೆಟ್ ನೇಮ್ ಇಟ್ಟಿದ್ದಾರೆ ನನಗೆ. ಏನು ಪೆಟ್ ನೇಮ್ ನಿಮಗೆ? ಫುಲ್ ಫೇಮಸ್ಸಾ ನೀವು ವೈಟಿಯಲ್ಲಿ? ನನಗೆ ಗೊತ್ತಿಲ್ಲ, ನಾನು ಮೊನ್ನೆ ಬಂದದಲ್ಲ. ಜಡೆ ದೊಡ್ಡಲ್ಲಿ ಶೋಕಿ ಮಾಡೋ ಜುಟ್ಟು ನನ್ನ ಮಕ್ಕಳು ಜಡೆ ಹಿಂದೇನೆ ಬರ್ತಾ ಇರ್ತದೆ. ಅರುಣ್ ಅಂತೇನೆ, ಅರುಣ್ ಬರ್ತದೇನು? ಅರ್ಜುನು ಕ್ಯಾ ಬೇಟಾ ಕ್ಯಾ ಹುವಾ? ಚಾನಲ್ ಉಂಟು, ಓಕೆ. ನಿನ್ನ ಲೈವಲ್ಲಿ ನಕ್ಕರೆ ಹೇಗೆ ನಿಮಗೆ ಕೇಳ್ತದ? ಇಲ್ಲ ಅಲ್ಲ. ಇವತ್ತು ಟುಗೆದರ್ ಜಾಯ್ನ್ ಆಗುವ. ಅಯ್ಯಪ್ಪ ರಾಮಚಂದ್ರ, ಬೇಡ. ನನ್ನಂತರ ಮಾತಾಡಿದರೆ ಅಷ್ಟೇ ಅವರೆಲ್ಲ.
ಇವಳು ಏನು ಮಾತಾಡ್ತಾಳೆ ಮಕ್ಕಳಾಗೆ ಅಂತ ಫಸ್ಟ್ ಹೇಳ್ತಾರೆ ಮಕ್ಕಳಾಗೆ ಮಾತಾಡ್ತೇನೆ ಅಂತ. ಕೊಕ್ಕರೆ ಅಂತ ಕರೀತಾರೆ ಎಲ್ಲರೂ ನನ್ನ ವೈಟಿಯಲ್ಲಿ. ಹಾಂ 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 ಹೌದು, ನಿನ್ನೆ ಕೇಳಿದೆ ನಾನು ಇದೇ ಹೆಸರು ಕೊಕ್ಕರೆ ಅಂತ, ಯಾರೋ ಹೇಳಿದರು. ಅರ್ಜುನ್, ಹೌದು ಅರ್ಜುನೇ. ಯಾರು ಅರುಣ್ ನನ್ನ ಇವರು ನಮ್ಮದು ರಿಲೇಷನಲ್ಲಿ ಒಬ್ಬರು ಇದ್ದಾರೆ. ಯಾಕೆ ಕೋಪ ಅರ್ಜುನ್? ನನ್ನ ಮಗನಿಗೆ ಯಾಕೆ ಕೋಪ? ನನ್ನ ಮಗಳೀಗ ಬರ್ತಾಳೆ, ಬರುವ ತನಕ ಲೈವ್ ಮಾಡೋದು. ಇನ್ನೂ ಸಹ ಉಂಟು ಟೈಮು. ಇನ್ನೂ 15 ಮಿನಿಟ್ಸ್ ಉಂಟು. ಎಷ್ಟು ಗಂಟೆಗೆ ಲೈವ್ ಅರ್ಜುನ್? ಯಾಕೆ ಕೋಪ ಅಂತ ಫಸ್ಟ್ ಹೇಳು, ಮತ್ತೆ ಉಳಿದಕ್ಕೆ ಆನ್ಸರ್ ಹೇಳು. ನಿಮಗೆ ಮಾರ್ನಿಂಗ್ ಸಬ್ ಆಗಿದ್ದೀನಿ, ನಾಳೆ ರಿಟರ್ನ್ ಮಾಡ್ತೀನಿ. ಇವಾಗ ಒಬ್ರು ಕೊಡು. ರಾಮಚಂದ್ರ ಮಾತನಾಡಿ ಅವ್ರ ಹತ್ರ ಅಲ್ಲ. ಅದು ನನಗೆ ರಾಮಚಂದ್ರ ಅಂತ ಮಾತಾಡುವಾಗ ಬರುವುದು ಹಾಗೆ ಅಂತ ನಾನು ಹೇಳುದಲ್ಲ, ಅದು ಆಟೋಮೆಟಿಕ್ ಬರುವುದು. ನನ್ನನ್ನೆಲ್ಲ ಟ್ರೋಲ್ ಮಾಡ್ತಾರಂತ ಮಾರೆ. ಮೊನ್ನೆ ಲೈವಲ್ಲಿ ಏನೋ ಆಯಿತು, ನನ್ನ ಅಮ್ಮ ಬಂದರು ಲೈವಲ್ಲಿ ಹಿಂದೆ, ಅದಕ್ಕೆ ಅಕ್ಕನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರಂತೆ ಇಷ್ಟು ಪಾರ್ಟ್ ಕಟ್ ಮಾಡಿ ಫುಲ್ಲು ಟ್ರೋಲ್ ಮಾಡ್ತೇವೆ ಅಂತ ಹೇಳ್ತಿದ್ರಂತೆ ಅಕ್ಕನ ಫ್ರೆಂಡ್ಸ್ನವರೆಲ್ಲ. ಏನಪ್ಪ ಯಾಕೆ ಇದನ್ನೇ ಆಗ್ತಿದ್ದಿ ಅರ್ಜುನ್? ನೀನು ಟೆನ್ಷನ್ ಮಾಡಬೇಡ, ಐ ನೋ ಹೌ ಟು ಹ್ಯಾಂಡಲ್. ನೀವು ಮಾತಾಡು ಕೊಟೇಶನ್ ಅನ್ನೋವರೇ ಮಾತಾಡಿ, ನೋ ಪ್ರಾಬ್ಲಮ್. ಎಂತ ಬಿಸಿ ಕೆಲಸ ಇದ್ರೆ ಹೋಗಿ ಆಯಿತಾ. ರಾಮಚಂದ್ರ ಜೀವನ ನಿಮ್ಮ ಹತ್ರನೂ ಮಾತಾಡ್ತಾರೆ ಅಲ್ವಾ, ಇರಿ. ಜೀವನ ಅಲ್ಲ, ಅವರ ಹೆಸರು ಕೋಟೇಶಿ ಅಂತ. ನಾನು ಮತ್ತೆ ನೋಡ್ತೇನೆ, ಸುಮ್ಮನೆ ಹಾಕಿದೆ. ನೀನು ಸುಮ್ಮನೆ ಎಲ್ಲ ಹಾಕೋದಿಲ್ಲ ಅಂತ ಗೊತ್ತುಂಟು ಅರ್ಜುನ್, ನನಗೆ ಗೊತ್ತಿಲ್ವಾ? ಸುಮ್ಮನೆ ಮಗ ಅಂತ ಹೇಳಿದೆನಾ? ರಾಮಚಂದ್ರ ಬಾಯ್ ಮಾ. ಓಕೆ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಆಯಿತಾ ಜಾಯ್ನ್ ಆದದಕ್ಕೆ. ಯಾಕೆ ಅರ್ಜುನ್ ಇಷ್ಟು ಸನೆಗೊಳ್ಳೋದು? ಯಬ್ಬ ದೇವರೇ. ಚಂದ್ರ ಓ ರಾಮಚಂದ್ರ. ಮತ್ತೊಂದು, ನನ್ನ ಹತ್ತಿರ ಯಾರಾದರೂ ನಗಾಡುವಾಗ ಇದ್ದರೆ ಉಂಟಲ್ಲ, ಸರಿ ಪೆಟ್ಟು ತಿಂತಾರೆ ಅವರು. ಅದಕ್ಕೆ ನಾನು ನಗಾಡುವಾಗ ಸ್ವಲ್ಪ ದೂರ ಕೂತ್ಕೊಳ್ತಾರೆ, ಎಲ್ಲರೂ ಪೆಟ್ಟು ತಿಂತಾರೆ. ಬಾಬಿ ಜಾನ್, ಹಲೋ ನಮಸ್ತೆ. AI ನಫಾ ಆಫಿಷಿಯಲ್, ಯಾರಿದು ಹೊಸಬರು? ಕ್ಯೋ ಕೌನ್ ಹೈ ಆಪ್? ಅರುಣ್ ಬಾಲಯ್ಗೆ ನಿನ್ನ ಬಿಡಲ್ಲ ರಾಮಚಂದ್ರ. ಬೇಡಪ್ಪ, ಅದು ನನ್ನ ಎಂತ ಹೇಳೋದು, ನನಗೆ ಅದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ನಮ್ಮ ಗಿಡದಲ್ಲಿ ಹೂಗಳು ಆಗಿದೆ, ಕಾಣ್ತದ? ನಾನು ಹೊರಗೆ ಬಂದರೆ ಮೆಸೇಜ್ ಕಾಣೋದಿಲ್ಲ, ಒಳಗೆ ಹೋದರೆ ನೆಟ್ವರ್ಕ್ ಸಿಗೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡಿದ್ದೇನೆ. ನಮಸ್ತೆ ನಫಲ್ ಅವರೇ. ಹ್ಯಾಬಿಟೇ ಅದು, ಹೌದು ಮಾರ್ರೆ. ಅಷ್ಟೇ ಇರಲಿ, ದೇವರಾದರೂ ನೆನಪಾಗ್ತಾರಲ್ಲ ಆವಾಗ. ರಾಮಚಂದ್ರಯ್ಯ ರಾಮಚಂದ್ರ ಗಿಡ ಅಲ್ಲವ, ದೇವರ.
ಬಾಗಿಲಲ್ಲೇ ನಿಂತಿರುವ ಗುಲಾಬಿ ಹೂ ರಾಮಚಂದ್ರ. ಮತ್ತೆ ನನಗೆ ಒಂದು ಇಷ್ಟ ಉಂಟು ಸಾಂಗ್, ಯಾವುದು ಗೊತ್ತುಂಟಾ? ಅದು ತುಂಬ ಭಾರಿ ಒಳ್ಳೆ ಸಾಂಗ್ ಮಾತ್ರ. ಅದು ಈಗ ಹೇಳಬೇಕಾ ಬೇಡವಾ ಅಂತ, ಬೇಡ ಈಗ. ಮತ್ತೆ ನಾನು ನಿನಗೆ ಗೊತ್ತಿರ್ಬೋದು, ನಿನ್ನ ಲೈವಲ್ಲಿ ಹೇಳಿ ಕೇಳ್ತೇನೆ ಆಯಿತಾ? ಈಗ ಬೇಡವಾ ಅಂತ. ಅದು ಸಾಂಗ್ ಫಿಲ್ಮಿ ಸಾಂಗ್ ಅಲ್ಲ, ಅದೊಂಥರ ರಾಷ್ಟ್ರಗೀತೆಯಾಗಿ ಉಂಟು. ಆದರೆ ಆ ಸಾಂಗಿನಿದ್ರೆ ಯಾವುದು ಸಹ ಒಂದು ಅಷ್ಟು ಇದು ಬರೋದಿಲ್ಲ. ಅದು ಈಗ ಬೇಡ. ಅದು ರಘುಪತಿ ರಾಘವರಾಜರ ಇಲ್ಲ, ಅದಲ್ಲ. ಹೇಳಂತೆ, ನೀನು ಗೆಸ್ ಮಾಡು. ನೀನು ಕರೆಕ್ಟ್ ಹೇಳ್ತಿ ಮಾತ್ರ, ನನಗೆ 100% ಗೊತ್ತುಂಟು. ಹೇಳಿಯೇ ಹೇಳ್ತಿ. ಅದೊಂಥರ ರಾಷ್ಟ್ರಗೀತೆ ಇದ್ದಾಗೆ. ರಾಮಚಂದ್ರ ಭಜನೆ ಸಾಂಗ್ ಅದು ರಾಷ್ಟ್ರಗೀತೆಯಾ? ರಾಷ್ಟ್ರಗೀತೆ ಅಲ್ಲ, ನಾನು ಸಾರಿ, ರಾಷ್ಟ್ರಗೀತೆ ಥರ ಉಂಟು. ಇದು ಭಾರತ ಮಾತೆದು ಸಾಂಗ್. ನಾನು ಪುನಃ ಹೇಳಿದೆಯಾ? ನೀನು ಹೇಳಿದ, ನೀನು ಸಹ ಪ್ರಾಕ್ಟೀಸ್ ಮಾಡೋದನ್ನು. ಒಳ್ಳೆಯದು ಹೆಲ್ತಿಗೆ, ರಾಮಚಂದ್ರ ಹೇಳ್ತಾ ಇದ್ರೆ. ಅದೊಂದು ಗೀತೆ ಗೊತ್ತುಂಟಾ? ಗೀತೆ ಹೇಳ್ತಾರಲ್ಲ ಒಂದು, ಗೀತೆ ಈಗ ಹೇಳಿಕ್ಕೆ ಆಗೋದಿಲ್ಲ. ಇಲ್ಲೆಲ್ಲ ಜನ ಆಚೆ ಈಚೆ ಎಲ್ಲ ಇದ್ದಾರೆ, ಅಲ್ಲಿ ನಿಂತಿದ್ದಾರೆ, ಇಲ್ಲಿ ಕಿಟಕಿ ಹತ್ರ ಇದ್ದಾರೆ. ನಂಗೆ ಗೊತ್ತುಂಟು, ಕುತ್ಕೊಂಡಿರ್ತಾರೆ ಅಲ್ಲಿ. ನನ್ನ ಟೈಗರ್ ಇಲ್ಲಿ ಉಂಟು. ಹೌದು ಪಾಪ, ನೀನು ಹಾಡಿದರೆ ಜನ ಎಲ್ಲ ಸೇರ್ತಾರೆ, ಅಷ್ಟು ಚೆನ್ನಾಗಿ ಹಾಡ್ತೀಯ. ಅದೇ ಭಯ. ಯಾವುದು ಗೊತ್ತುಂಟಾ? RSS ಒಂದು ಸಾಂಗ್ ಹೇಳ್ತಾರಲ್ಲ, ಆ ಸಾಂಗ್ ಗೊತ್ತುಂಟಾ ನಿಮಗೆ? ನಮ್ಮ ಬೆಕ್ಕು ನೋಡು, ಆರಾಮ್ಸೆ ಮಲಗಿದೆ ನೋಡಿ. ಇಷ್ಟೊಂದು ಫೆಸಿಲಿಟಿ ಯಾರಿಗೆ ಉಂಟು ನೋಡು, ಎಷ್ಟು ಚಂದ ಮಲಗಿದೆ ನಮ್ಮ ಬೆಕ್ಕು. ಇಷ್ಟೊಂದು ಫೆಸಿಲಿಟಿ ಯಾರಿಗೆ ಉಂಟು? ಮಗಳನ್ನು ಪರಿಚಯ ಮಾಡಿಸು. ಮಗಳು ಬರಲಿಕ್ಕೆ ಟೈಮ್ ಆಗಲಿಲ್ಲ, 5:10 ಆಗ್ತದೆ ಬರುವಾಗ. ಅವಳು 5:10 ಆಗ್ತದೆ. ನಂದು ಜಿಮೇಲ್ ಅಡ್ರೆಸ್ ಉಂಟಲ್ಲ, ನಿಂದು ಜಿಮೇಲ್ ಅಡ್ರೆಸ್ ಉಂಟಾ? ಜಿಮೇಲ್ ಅಡ್ರೆಸ್ ಇದ್ದರೆ ಕಳಿಸ್ಬೋದು, ಬೇರೆ ನೋವೇ ಎಲ್ಲಿ ಅಂತ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ. ಈಗ ಇವರು ಮೆಸೇಜ್ ಮಾಡ್ತಿದ್ರು, ಅಕ್ಕ ನಂದಿನಿ ಅಕ್ಕ. ಅವರು ಸಹ ಕೇಳಿದರು ನನಗೆ ಇನ್ಸ್ಟಾಗ್ರಾಮಿಂದ ಮೆಸೇಜ್ ಮಾಡು ಅಂತ ಹೇಳಿದರು. ನಾನು ಡಿಲೀಟ್ ಮಾಡಿದ್ದೇನೆ ಅಂತ ಹೇಳಿದೆ. ನನ್ನದು ವಿಡಿಯೋದಲ್ಲೇ ಉಂಟು, ವಿಡಿಯೋ ಉಂಟಲ್ಲ ಯೂಟ್ಯೂಬಲ್ಲಿ, ಅದರ ಡಿಸ್ಕ್ರಿಪ್ಷನಲ್ಲಿ ಸಹ ಉಂಟು. ನಾನು ಯೋಚಿಸಿದೆ ನಿನಗೆ
ನೀನು ಯೂಟ್ಯೂಬಲ್ಲಿ ಇದು ಫಸ್ಟ್ ರ್ಯಾಂಕ್ ಅಲ್ಲ ನಿಂಗೆ ಗೊತ್ತಾಗ್ತದೆ ಅಂತ. ಬೇರೆ ಯಾರಿಗೆ ಕೊಡಬೇಡ ಆಯಿತಾ, ಕೇಳಿದರೆ ಸಹ. ನಂದಿನಿ ಅಕ್ಕನಿಗೆ ಬೇಕಿದ್ರೆ ಕೊಡು. ಅರ್ಜುನ ಸ್ಕ್ರೀನ್ಶಾಟಲ್ಲಿ ಸೇವ್ ಆಗ್ತದ. ಅರ್ಜುನ 3294@gmail.com. ಓಕೆ, ಓಕೆ. ನಂದಿನಿ ಅಕ್ಕ, ಬೆಣ್ಣೆ ಕೃಷ್ಣ ವ್ಲಾಗ್ ನಂದಿನಿ ಅಕ್ಕ ಇದ್ದಾರಲ್ಲ, ಬುಕ್ಕ ಆಂಡೆ ಚಾ ಅಂದೆ. ಹಾಂ, ಅವರಿಗೆ ಬೇಕಿದ್ರೆ ಕೊಡ್ಬೋದು ನಂಬರ. ಅಯ್ಯೋ, ನನ್ನ ಮಗಳ ಕಾಲ್ ಬಂತು. ಕಾಲ್ ಪ್ರಾಬ್ಲಮ್ ಮಾಡ್ತೀನಿ ಕಾಲ್. ಅವ್ರ ಹತ್ರ ನನ್ನ ನಂಬರ್ ಇದೆ, ಅವರ ನಂಬರ್ ಅದು ಹೌದಾ? ಓಕೆ ಓಕೆ ಓಕೆ. ನಾನೀಗ ಕ್ಲೋಸ್ ಮಾಡಬೇಕಾ? ನನ್ನ ಮಗಳು ಕಾಲ್ ಮಾಡ್ತಾ ಇದ್ದಾಳೆ, ಆಯಿತಾ? ಓಕೆ, ಬಾಯ್. ಇದ್ರೆ ಯಾರು ಇಲ್ಲಿ ಬರೋದಿಲ್ಲ, ಎಲ್ಲರೂ ಖಾಲಿ ಆಗ್ತಿ ಹೋಗ್ತಾರೆ. ಒಬ್ಬೊಬ್ರು ಯೋಗಿ ಮಾತಾಡ್ತಿದ್ದ ಅವನು, ನಾನು ಹೇಳಿದ್ದಲ್ಲ ನನ್ನ ತಮ್ಮ, ಅವನು ಸಹ ಎಲ್ಲಿ ಮಾಯವೇ ಆಗಿ ಹೋದ. ಅವನಿಗೊಂದು ಟಿಪ್ಸ್ ಕೊಟ್ಟದ್ದು ನಾನು. ಇದು ಅವನದು ಆಟೋ ರಿಕ್ಷಾ ಇರೋದು ಬ್ಯಾಂಗ್ಳೂರಲ್ಲಿ. ಅಡ್ರೆಸ್ಸನ್ನು ಅದರಲ್ಲಿ ಸ್ಟಿಕ್ ಮಾಡು ಅಂತ ಹೇಳಿದೆ, ನಿಮ್ಮದು ವೈಟ್ ಅಡ್ರೆಸ್. ಓಕೆ, ಬಾಯ್ 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 ಬಾಯ್.